సొల్మిలు నమ్మ కుడ్ల ತುಳು ವಾರ್ತೆలు ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತೆ ಮುಖ್ಯಾಂಶಲು ಕುಡ್ಲ ಪಡೀಲ್ದಾರಣ್ಯ ಭವನಡು ಕಾಡು ಇಲಾಖೆದ ಮಂತ್ರಿ ಎರಡ್ದು ಸಭೆ ಕೊರೋನಾ ಸೀಕನ್ನು ನಿಯಂತ್ರಣ ಮಲ್ಪನಿಟ್ಟು ರಾಜ್ಯ ಸರ್ಕಾರ ಸೋತುದುಜಿ ಸುದ್ದಿ ಮಾಧ್ಯಮದ ಕ್ಲಡ ಪಾತಿರ್ನ ಅರವಿಂದ ಲಿಂಬಾವಳಿ ಬೊಂಬೈದ ವಿರಾರ್ ವಿಜಯ್ ವಲ್ಲಭ್ ಕೋವಿಡ್-19 ಆಸ್ಪತ್ರೆಡು ಅಗ್ನಿ ಅವಘಡ ಐಸಿಯುಡಿತ್ತಿನ 13 ಜನ ಜೀವಪ್ಪ ಪೊತ್ತುದು ಪೋಯಿನ ಬೇಚಾರದ ಸಂಗತಿ. ಶುಕ್ರವಾರ ರಾತ್ರಿ ಒರ್ಮೆಡ್ದು ಸೋಮವಾರ ಕಾಂಡೆ 5 ಗಂಟೆ ಮುಟ್ಟ ವಾರದ ಅಖೇರಿದ ಕರ್ಫ್ಯೂ ಸಾರ್ವಜನಿಕರನ್ನ ಸಹಕಾರ ಅಗತ್ಯ. ನಮ್ಮ ಗುಡ್ಡದೊಟ್ಟಿಗೂ ಪಾತಿರ್ದು ಸಾರ್ವಜನಿಕರಿಗೆ ಭಿನ್ನೋಯ್ತನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ. ಕರ್ನಾಟಕ ಬ್ಯಾಂಕ್ ಕುಡ್ಲಾ ಕೊಡಿಯಲ್ ಬೈಲ್ ಬ್ಯಾಂಕರ್ಸ್ ಕ್ಲಬ್ದ ಜೊತೆ ಸೇರಿಗೆಡು ಕೊರೋನಾ ಲಸಿಕೆ ಎರಡನೇ ಡೋಸ್ ಕೊರ್ಪುನ ಕಾರ್ಯಕ್ರಮ. ಕರ್ನಾಟಕ ಬ್ಯಾಂಕ್ದ ಸರ್ವೇರ್ಲ ಪಾಲ್ದೆತ್ತನ್ನೋ ಸಂತೋಷದ ಸಂಗತಿ. ಮಹಾಬಲೇಶ್ವರ ಎಂಎಸ್. ವಾರ್ತೆದ ವಿವರ. ಕೊರೋನಾ ಸೀಕನ್ನು ನಿಯಂತ್ರಣ ಮಲ್ಪನಿಟ್ಟು ರಾಜ್ಯ ಸರ್ಕಾರ ಸೋತುದುಜಿ ಕಾಂಗ್ರೆಸ್ ತಕ್ಕಲು ವಿರೋಧ ಮಲ್ತೊಂದೆಪ್ಪಡು. ಸರ್ಕಾರದ ಕೊರೋನಾ ನಿಯಮలను ಜನಕಲು ಪಾಲನೆ ಮಲ್ಪಡುಂದು ರಾಜ್ಯದ ಕಾಡು ಇಲಾಖೆದ ಮಂತ್ರಿ ಅರವಿಂದ ಲಿಂಬಾವಳಿ ಪಂತಿರ. ಆರು ಕುಡ್ಲದ ಪಡೀಲಡು ಶುಕ್ರವಾರ ಅರಣ್ಯ ಭವನಡು ಭೇಟಿ ಕೊರ್ದು ಸಭೆ ನಡಪಾದು ಐದು ಬೊಕ್ಕ ಸುದ್ದಿ ಮಾಧ್ಯಮದ ಕ್ಲಡ ಪಾತಿರಿಯರ. ರಾಜ್ಯದ ಕಾಡು ಇಲಾಖೆದ ಮಂತ್ರಿ ಅರವಿಂದ ಲಿಂಬಾವಳಿ ಕುಡ್ಲಾ ಪಡೀಲ್ದ ಅರಣ್ಯ ಭವನಗೂ ಭೇಟಿ ಕೊಡ್ದಿತ್ತಿರ. ದೇಶಗಾದು ಪ್ರಾಣ ಕೊರ್ನಕ್ಲೆಗೂ ಮಂತ್ರಿಯರು ಪುರ್ಪ ನಮಸ್ಕಾರ ಸಂದಾಯಿರ. ಮಂತ್ರಿಯರು ದೈಕ್ಲೆಗೂ ನೀರು ಪಾಡ್ನಿಡ್ದು ಬೊಕ್ಕ ಕಾಡು ಅಧಿಕಾರಿನ ಒಟ್ಟುಗೂ ಸಭೆ ನಡಪಾಯಿರ. ಮಂತ್ರಿ ಅರವಿಂದ ಲಿಂಬಾವಳಿಯರು ಸುದ್ದಿ ಮಾಧ್ಯಮದ ಕ್ಲಡ ಪಾತಿರ್ದು ಕಾಂಗ್ರೆಸ್ ಸರ್ಕಾರ ಒಪ್ಪುನಗ ಕೊರೋನಾ ಬೈದುಂಡ ಐತ ಕಷ್ಟಗಿಂಚಿನ ಅಂದು ಅಕ್ಲೆಗೂ ಗೊತ್ತಾತು. ಇಂಗ್ಲೆಂಡ್ ಸರ್ಕಾರ ಕೊರೋನಾ ಸೀಕ್ ಪತ್ತಡು ದೀಪುನೆಟ್ಟು ಸೋತುದುಜೆ ಅಕುಲು ವಿರೋಧ ಮಲ್ತಂದು ಎಪ್ಪಡು. ಸರ್ಕಾರ ಒಮ್ಮತ ನಿಯಮ ಮಲ್ತದುಂಡ ಅವೇನು ಜನಕುಲು ಪಾಲನೆ ಮಲ್ಪಡು. ಆಯ್ನತ್ತು ಬೇಗ ರಾಜ್ಯ ಬೊಕ್ಕ ದೇಶ ಕೊರೋನಾ ಸೀಕಡ್ದು ಬಿಡುಗಡೆ ಆಪುಣೊಂದು ಮಂತ್ರಿಯರು ಪಂಡಿರ. ವಿಶೇಷವಾಗಿ ಎರಡನೇ ಅಲೆ ಹಿನ್ನೆಲೆಯಲ್ಲಿ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾ ಇದೆ. ಜನ ಇದಕ್ಕೆ ಸಹಕರಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇದು ಒಂದು ಮಹಾಮಾರಿ, ಯಾವ ಸಂದರ್ಭದಲ್ಲಿ ಯಾವ ರೀತಿ ಬರುತ್ತೆ, ಯಾರಿಗೆ ಬರುತ್ತೆ ಅನ್ನುವಂಥ ಕಲ್ಪನೆಗೂ ಮೀರಿರ್ತಕ್ಕಂಥ ಕಾಯಿಲೆ. ಆ ಹಿನ್ನೆಲೆಯಲ್ಲಿ ತಾಂತ್ರಿಕ ಸಮಿತಿಯವರು ಮತ್ತು ವೈದ್ಯರ ಸಲಹೆಗಳ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಕೇಂದ್ರ ಸರ್ಕಾರದ ಸಲಹೆ ಆಧಾರದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಯಾವುದು ದಿನನಿತ್ಯ ಬಳಕೆಗೆ ಬೇಕಾಗಿರುವಂಥ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡೋದಕ್ಕೆ ಮತ್ತು ದಿನನಿತ್ಯ ಬಳಕೆಯ ವಸ್ತುಗಳನ್ನು ಜನನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಹೋಗದೇನೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಖರೀದಿ ಮಾಡಬೇಕನ್ನೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ನಾನು ಕರ್ನಾಟಕದ ಜನತೆಗೆ ವಿನಂತಿಯನ್ನು ಮಾಡ್ಕೊಳ್ತೇನೆ, ಇದರಿಂದ ನಿರಾಶೆ ಅಥವಾ ಆಕ್ರೋಶ ಆಗೋದ್ರಲ್ಲಿ ಆಗಬೇಡಿ. ಬದಲಿಗೆ ನಿಮ್ಮ ಜೀವವನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ಸಹಕಾರವನ್ನು ಕೊಡಿ ಅಂತ ಈ ಸಂದರ್ಭದಲ್ಲಿ. ಬೊಂಬೈದ ವಿರಾರ್ ವಿಜಯ್ ವಲ್ಲಭ್ ಕೋವಿಡ್-19 ಆಸ್ಪತ್ರೆಡು ಶುಕ್ರವಾರ ಪುಲ್ಯಕಾಂಡೆ ಐಸಿಯು ಎಸಿ ಘಟಕಡು ಒರರ್ದೊರನೆ ಪುಡದು ಸೂಪತ್ತದಂಡ. ಪುಲ್ಯಕಾಂಡೆ 3 ಗಂಟೆಗೆ ನಡತಿನ ಈ ಬೇಜಾರದ ಸಂಗತಿಡು ತುರ್ತು ನಿಗಾ ಘಟಕಡು ಮರ್ದಡಿತಿನ 13 ಜನ ಸೀಕದಕಲು ಜೀವಪ್ಪ ಪೋತುದೇರ. ಬೊಂಬೈದ ವಿರಾರ್ ವಿಜಯ್ ವೆಲ್ಲಭ್ ಕೋವಿಡ್ ಆಸ್ಪತ್ರೆಡು ಶುಕ್ರವಾರ ಪುಲ್ಯಕಾಂಡೆ ಅಗ್ನಿ ದುರಂತ ನಡೆಸಿದೆ. ತುರ್ತು ನಿಗಾ ಘಟಕಡು ಮರ್ದಡಿತ್ತಿನ 13 ಜನ ಜೀವಪ್ಪ ಪೊತ್ತುದೇರು. ಈ ಬಗೆಟ್ಟು ಅಭಿಪ್ರಾಯ ಕೋರ್ನ ಜಿಲ್ಲಾ ವಿಪತ್ತು ನಿಯಂತ್ರಣ ವಿಭಾಗದ ಮುಖ್ಯಸ್ಥರು ವಿವೇಕಾನಂದ ಕದಂ,
ಶುಕ್ರವಾರ ಪುಲ್ಯಕಾಂಡೆ ಅಂದಾಜಿ 3 ಗಂಟೆಗೂ ಸುಪತ್ತದುಂಡು. ಆಸ್ಪತ್ರೆ ಐಸಿಯು ಎಸಿ ಘಟಕಗಳು ಒರಡು ಪುಡದುಂಡು. ಈ ಪೊರ್ತು ಐಸಿಯುಡು ಪಾಕ ಜನ ಸೀಕದಕಲು ಇತ್ತಿರೆಂದು ಆರ್ಪಂಡೇರು. ಆಸ್ಪತ್ರೆದ ವೈದ್ಯರು ದಿಲೀಪ್ ಶಾ ಪಾತಿರ್ದು ಸೂಪತ್ತದು 13 ಜನ ತೀರ್ತೆರು. ಅಗ್ನಿ ದುರಂತ ಆನಕನೆ ಆಸ್ಪತ್ರೆಡು ಗಂಭೀರ ಸಮಸ್ಯೆ ಮರ್ದು ಪಡೆ ಹೊಂದಿತ್ತನಕಲು ಸೇರ್ದು ಒಟ್ಟು 21 ಜನ ಸೀಕದಕ್ಲಿನ ಬೇತೆ ಆಸ್ಪತ್ರೆಗೆ ಜಾಗೆ ಬದಲ್ತದನೆಂದು ಪಂಡೇರು. ಈ ಬಗೆಟ್ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಭಾರಿ ಬೇಜಾರು ತೋಚತಿರು. ಸೀಕಡೆತ್ತಿನ ಪಾಕ ಜನ ತೀರ್ನ ಸುದ್ದಿಕೆಂದು ಬೇಜಾರಾತಂಡು ಅಕ್ಲಿನ ಕುಟುಂಬದಕ್ಲಿಗೆ ಸಮಾಧಾನ ಪನಂದುಲೆರು. ಪೆಟ್ಟಾಯಿನಕ್ಲು ಬೇಗ ಹುಷಾರಾವಡಂದು ದೇವೆರಡ ನಟ್ಟುವೆಂದು ಮಂತ್ರಿಯರು ಪಂತಿರು. ಬೊಂಬೈದ ವಿರಾರ್ ವಿಜಯವಲ್ಲಭ್ ಕೋವಿಡ್-19 ಆಸ್ಪತ್ರೆಡು ನಡೆತಿನ ಅಗ್ನಿ ದುರಂತ ಬಗೆಟ್ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ತನಿಖೆಗೆ ಆದೇಶ ಕೊಡ್ತಿರು. ಕುಡ್ಲಡು ವಾರದ ಅಖೇರಿದ ಕರ್ಫ್ಯೂದ ಒಟ್ಟುಗೂ ಮೇ 4 ಮುಟ್ಟ ದಿನನಿತ್ಯದ ಪಾಡ್ದಿನ ರಾತ್ರಿ ಕರ್ಫ್ಯೂಗ್ಲ ಪೊಲೀಸರು ಬಿಗಿತ್ತ ಬಂದೋಬಸ್ತ್ ಮಲ್ತಿದ್ದೇರ. ರಾತ್ರಿ 10 ಗಂಟೆ ಹಿಡಿದ ಬೊಕ್ಕ ಗಾಡಿಲಿನ ಸಂಚಾರಗೂ ತಡೆಪು ಪಾಡಂದುಲ್ಲೇರ. ಕುಡ್ಲಡ ವಾರದ ಅಖೇರಿದ ಕರ್ಫ್ಯೂ ಒಟ್ಟುಗೂ ಮೇ 4 ಮುಟ್ಟ ಪಾಡ್ದಿನ ರಾತ್ರಿ ಕರ್ಫ್ಯೂಗ್ಲ ಪೊಲೀಸರು ಬಿಗಿತ್ತ ಬಂದೋಬಸ್ತ್ ಮಲ್ತಿದ್ದೇರು. ಮಾತಾ ಕಡೆಟ್ಲ ರಾತ್ರಿ ಆ ಒಂದು ಪುನಗನೆ ಪೊಲೀಸರು ಬಂದೋಬಸ್ತ್ ಮಲ್ತೊಂದುಲ್ಲೇರು. ರಾತ್ರಿ 10 ಗಂಟೆ ಹಿಡಿದ ಬೊಕ್ಕ ಗಾಡಿಲಿನ ಸಂಚಾರಗೂ ತಡೆಪು ಪಾಡೊಂದುಲ್ಲೇರು. ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಬೊಕ್ಕ ಕುಡ್ಲ ನಗರ ಪೊಲೀಸ್ ಕಮಿಷನರ್ ಮುರಾನಿ ರಾತ್ರಿ ನಗರದ ಮುಖ್ಯ ಜಂಕ್ಷನ್ ಲೇಡ್ ಕಾರ್ಯಾಚರಣೆ ನಡಪಾದು ನೈಟ್ ಕರ್ಫ್ಯೂ ಬಂದೋಬಸ್ತನು ತೂದು ಸರಿಯಾದ ಪಿಂದುಂಡೇರು. ಅಂಚಾದು ಪೊಲೀಸರ್ಲ ರಾತ್ರಿ ಕರ್ಫ್ಯೂ ಬಿಗಿತಿದರು. ಸಾಮಾಜಿಕ ಅಂತರದಾಂತಿನ ಮಾಸ್ಕ್ ಪಾಡಂದು ನಕ್ಲಿಗ್ ಪೊಲೀಸರು ಜೋರು ಮಲ್ತದ ಜಾಗ್ರತೆ ಪಂತರು. ಮಂಗಳೂರು ಹೋಗ್ತಾರೆ. ಬೆಂಗಳೂರಿಂದ ಬರ್ತಾರೆ. ಒಂದು ಬೆಟ್ಟ ಆಗಿದೆ ಸರ್ ಇಲ್ಲಿ ಟಾಪಿಕ್ ಆಗಿದೆ. ನಾಟ್ ಬಿಕಾಸ್ ಆಫ್ ಕೋವಿಡ್, ಬಿಕಾಸ್ ಆಫ್ ಸಮ್ ಲಿವರ್ ಇನ್ಫೆಕ್ಷನ್. ರಾಜ್ಯ ಸರ್ಕಾರ ಪಾಡ್ದಿನ ವಾರದ ಅಖೇರಿದ ಕರ್ಫ್ಯೂ ಶುಕ್ರವಾರ ರಾತ್ರಿಡ್ದೇ ಶುರುವಾದುಂಡು. ಇಂದೇ ಕಾದು ಪೊಲೀಸರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಗುರುವಾರ ಬೈಯಡ್ದೇ ಸಜ್ಜಾತೆರ. ದಿನನಿತ್ಯದ ಅಗತ್ಯದ ಸೊತ್ತುಲೆನ ಅಂಗಡಿಲಿನ ಬುಡ್ದು ಮಾತಾ ಅಂಗಡಿಲೆನ ಮುಚ್ಚಾದೆರ. ವಾರದ ಅಖೇರಿದ ಕರ್ಫ್ಯೂ ಶುಕ್ರವಾರ ರಾತ್ರಿ ಒರ್ಮಿಡ್ದು ಸೋಮವಾರ ಕಾಡೆ ಆಜಿಮುಟ ಉಪ್ಪುಂಡು. ವಾರದ ಅಖೇರಿದ ಕರ್ಫ್ಯೂ ಶುಕ್ರವಾರ ರಾತ್ರಿಡ್ದು ಶುರುವಾಗೊಂದಿತ್ತದು. ಗುರುವಾರ ಬೈಯಡೆ ಪೊಲೀಸರು ಬೊಕ್ಕ ಕುಡ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಜ್ಜಾತಿರು. ಅಂಗಡಿಲೇನು ಬಂದ್ ಮಲ್ಪಾವದಿತ್ತಿರು. ಅಂಚದು ಅಂಗಡಿಲಿನ ಯಜಮಾನರಿಗೂ ಶುಕ್ರವಾರ ಕಾಂಡೆ ಅಂಗಡಿಲಿನ ಬಾಕಿಲ್ದೆಪ್ಪುನ ಬೊರ್ಚಾಂದು ಕೆಪ್ಪುಗುಪ್ಪು ಆತನು. ದಿನನಿತ್ಯ ಗಲಸುನ ಸುತ್ತಲೂ ಪೇರು ಪರಂದು ಫಲವಸ್ತು ಕಾಯಿ ಕಜಿಪು ಸುತ್ತುಳಿನ ಅಂಗಡಿಲಿನ ಮಾತ್ರ ಬಾಕಿಲ್ದೆತ್ತದು ಬೇರೆ ಮಲ್ತದಿತ್ತಿರು. ಅಂಗಡಿಲು ಹೆಚ್ಚಾದ ಬಂದ್ ಇತ್ತು ನಡೆದವರ ಬಂಧದ ವಾತಾವರಣ ತೋಚಿತಂಡು. ದಿನನಿತ್ಯ ಭಾರಿ ಜನ ಪೋಪರಿ ಬರ್ಪರಿ ಇತ್ತನವಲು ಇತ್ತ ಭಾರಿ ಕಮ್ಮಿ ಆತಂಡು. ಶುಕ್ರವಾರ ರಾತ್ರಿ 9 ಗಂಟೆ ಹಿಡಿದು ಸೋಮವಾರ ಕಂಡೆ ಆಜಿಮುಟ್ಟ ವಾರದ ಅಖೇರಿದ ಕರ್ಫ್ಯೂ ಪಾಡ್ತಂಡು. ಬಸ್ ಸಂಚಾರ ಶುಕ್ರವಾರ ಇತ್ತಂಡಲ ಶನಿವಾರ ಐತಾರ ಬಂದ ಆಪುಂಡು. ದಿನನಿತ್ಯದ ಅಗತ್ಯದ ಸೊತ್ತುಲಿನ ಅಂಗಡಿಲಿನ ಬುಡ್ದು ಬಾಕಿದ ಮಾತಾ ಅಂಗಡಿಲಿನ ಮುಚ್ಚಾವುನ ಕಾರ್ಯಾಚರಣೆ ಶುಕ್ರವಾರ ಕಾಂಡೆ ನಡೆತದನ. ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ದುಂಬಾಳ್ತಿಡ್ ಕಾರ್ಯಾಚರಣೆ ನಡಪಾದು ಜಾಗ್ರತೆ ಪಂತಿರ. ಕುಡ್ಲ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಶುಕ್ರವಾರ ಕಾಂಡೆ ನಗರದ ಬೇತೆ ಬೇತೆ ಕಡೆಗೆ ಪೋದು ಅಗತ್ಯದ ಸೊತ್ತುಲೇನು ಅಂಗಡಿಲೇನು ಬುಡ್ದು ಬಾಕಿದ ಮಾತಾ ಅಂಗಡಿಲೇನು ಮುಚ್ಚಾವುನ ಕಾರ್ಯಾಚರಣೆ ಮಲ್ತೆರ. ಕೊರೋನಾ ಸೀಕ್ 2ನೇ ಹಂತಡು ಹೆಚ್ಚೊಂದು ಉಪ್ಪು ನಿರ್ಧಾವರ ಕಟ್ಟುನಿಟ್ಟದ ಕ್ರಮದ ತೊನೆರೆ ಸರ್ಕಾರ ಜಾಗ್ರತೆ ಪಂಡಲ ಪಾಕ ಕಡೆಟ್ ಅಂಗಡಿಲು ಬಾಕಿಲು ದೆತ್ತುದುಪ್ಪು ನಿರ್ಧಾವರ ಈ ಕಾರ್ಯಾಚರಣೆ ನಡಪಾಯರು. ಬೇತೆ ಬೇತೆ ಅಂಗಡಿಲೆಗು ಪೋದು ಅಂಗಡಿ ಮುಚ್ಚೆರೆ ಪಂಡೆರು. ಮಾಸ್ಕ್ ಪಾಡ್ದು ಸಾಮಾಜಿಕ ಅಂತರೊಡು ಇತ್ತಿನಕ್ಲೆಗ್ ಪೊಲೀಸರು ಗುಲಾಬಿ ಪೂ ಕೊರ್ದು ಮರ್ಯಾದೆ ತೋಜಾಯರು. ಪೊಲೀಸ್ ಕಮಿಷನರ್ ಶಶಿಕುಮಾರ್ ರೇನ ಒಟ್ಟುಗು ಡಿಸಿಪಿ ಹರಿರಾಮ್ ಶಂಕರ್ ಬೊಕ್ಕ ಪೊಲೀಸರಿದ್ದರು. ಯಾರಿದ್ದಾರೆ ಕರೀರಿ ಮ್ಯಾನೇಜರ್. ಓದಕ್ಕೆ ಬರಲ್ವಾ? ಬರೆಯೋಕ್ಕೆ ಓದಕ್ಕೆ
ಓಪನ್ ಇತ್ತಲ್ಲ ಅದಕ್ಕೆ ಬಂದ್ರಿ. ಅವ್ರಿಗೆ ಬುದ್ಧಿ ಇಲ್ಲ, ನಿಮಗಿಲ್ವಾ? ನಡೀರಿ, ಬನ್ನಿ ಅಮ್ಮ ತಾಯಿ ಬನ್ನಿ. ನೋಡಿ, ಸರ್ಕಾರದ ಮಾರ್ಗಸೂಚಿ ಬಹಳ ಸ್ಪಷ್ಟವಾಗಿದೆ. ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಕರೋನಾ ಕರ್ಫ್ಯೂ ಅಂದರೆ ನೈಟ್ ಕರ್ಫ್ಯೂ ಏನಿದೆ ಅದು ಜಾರಿಯಲ್ಲಿರುತ್ತೆ. ಮತ್ತು ದಿನದ ಸಮಯದಲ್ಲಿ ಸೂಚನೆಗಳು ಮಾರ್ಗಸೂಚಿ ಬಂದಿತ್ತು ಮತ್ತು ಅದರಲ್ಲಿ ಕ್ಲಾರಿಫಿಕೇಷನ್ ಬಂದಿದೆ. ಅಗತ್ಯ ಸೇವೆಗಳು ಯಾವಿದ್ದಾವೆ ಅವನ್ನು ಹೊರತುಪಡಿಸಿ ಮತ್ತು ಯಾವುದೇ ವಿನಾಯಿತಿ ನೀಡಲಾಗಿದೆ ಅದನ್ನು ಹೊರತುಪಡಿಸಿ ಬೇರೆಲ್ಲ ಸ್ವಯಂ ಪ್ರೇರಿತವಾಗಿ ಮತ್ತು ಸೂಚನೆಗಳ ಪ್ರಕಾರ ಅಂಗಡಿ ಮುಗ್ಗಟ್ಟುಗಳು ಬೇರೆ ಬೇರೆ ಏನು ಇದೆ ಅದನ್ನೆಲ್ಲ ಮುಚ್ಕೋಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇಷ್ಟಾಗಿಯೂ ಭಾಳ ಬೇಸರದ ವಿಚಾರ ಅಂತಂದರೆ ಇಷ್ಟೆಲ್ಲ ಮತ್ತು ಸಲಹೆ ಸೂಚನೆ ಕೊಡುವಂಥದ್ದು, ಮನವಿ ಮಾಡುವಂಥದ್ದೆಲ್ಲ ಆಯಿತು. ಯಾರು ಪಾಲನೆ ಮಾಡ್ತಾರೆ ಅವ್ರಿಗೆ ನಮ್ಮ ಕೆಲವು ಅಧಿಕಾರಿಗಳು, ಕೆಲವು ಸಿಬ್ಬಂದಿಗಳು ರೋಸ್ ನೀಡೋದ್ರ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಈ ಕೆಲವು ಬಸ್ಗಳಲ್ಲಿ ನೋಡಿದ್ವಿ, ಆ ಬಸ್ಗಳಲ್ಲಿ ಮಕ್ಕಳನ್ನು ಚಿಕ್ಕ ಮಕ್ಕಳಿಗೆ ಕೂಡ ಮಾಸ್ಕ್ ಹಾಕ್ಕೊಂಡ್ಬರ್ತಾ ಇದೆ. ಅಷ್ಟು ಜವಾಬ್ದಾರಿ ಸಾರ್ವಜನಿಕರು ತೋರಿಸ್ತಾ ಇದ್ದಾರೆ. ಯಾರು ನಿರ್ಲಕ್ಷ್ಯ ತೋರಿಸುವಂಥ ಎಸ್ಟಾಬ್ಲಿಷ್ಮೆಂಟ್ಸ್ ಇದ್ದಾರೆ ಸಾರ್ವಜನಿಕರಿದ್ದಾರೆ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತಾರೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರ ಹಾಲಾಡಿ ಶ್ರೀನಿವಾಸ ಶೆಟ್ರಿಗೆ ಕೊರೋನಾ ಪಾಸಿಟಿವ್ ಒಂದು ವರದಿ ಬೈದನ ಅರೆನು ಮಣಿಪಾಲದ ಖಾಸಗಿ ಆಸ್ಪತ್ರೆಗೂ ಸೇರ್ಸಾದನ ಕರಿನ ವರ್ಷ ಕೊರೋನಾ ಸೀಕದ ಬಗೆಟ್ ಬಾರಿ ಜಾಗೃತಿ ವಹಿಸಿದಿನ ಮಾತ್ರ ಅತ್ತು ಹಾಲಾಡಿಯರು ಜನಕ್ಲೆಗ್ ಮಾಸ್ಕ್ಲೇನ ಪಟ್ಟದು ಜಾಗೃತಿ ಮೂಡಾದಿತ್ತರ. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಕೊರೋನಾ ಸೀಕರದವರ ಆಸ್ಪತ್ರೆ ಸೇರಿದಿರ. ಕೊರೋನಾ ಸೀಕದ ಲಕ್ಷಣ ತೋಜನಿಡ್ದವರ ಆರು ಕೊರೋನಾ ಪರೀಕ್ಷೆ ಮಲ್ಪಾದಿರ ಅಪಗ ಪಾಸಿಟಿವ್ ಬೈದಿನ. ಹಾಲಾಡಿಯರಿಗೂ ಕೊರೋನಾ ಸೀಕಂದು ವರದಿ ಬತ್ತಿ ನಡೆದ ಬೊಕ್ಕ ಅರೆನ ಮಣಿಪಾಲ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದನ. ಕರಿನ ವರ್ಷ ಕೊರೋನಾ ಸೀಕದಪ್ಪಗ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಭಾರಿ ಜಾಗ್ರತೆ ವಹಿಸದಿತ್ತರ. ಜನಕ್ಲೆಡ ಕೊರೋನಾ ಜಾಗೃತಿ ಮೂಡಿನಂಚ ಮಲ್ತದಿನಿ ಮಾತ್ರ ಲಕ್ಷಗಟ್ಲೆ ಮಾಸ್ಕ್ಲೇನ ಪಟ್ಟದಿತ್ತರ. ಕುಡ್ಲಾ ಮಿಲಾಗ್ರಸ್ ಕೈತಲ್ದ ಎಂಸಿಸಿ ಬ್ಯಾಂಕ್ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಹಿಡಿದವರ ಶುಕ್ರವಾರ ಮಧ್ಯಾಹ್ನ ಸೂಪತದನ ಅಗ್ನಿಶಾಮಕ ದಳ ತಕಲು ತುರ್ತುಡು ಬತ್ತದು ನೀರು ಪಾಡ್ದು ಸೂತೆಕ್ಕಾದರ ಬ್ಯಾಂಕ್ ಬೇಲದಕ್ಲೆಗ್ ಬೊಕ್ಕ ಗಿರಾಕಿಲೆಗ್ ದಾಲ ಅಪಾಯ ಆತಜಿಂದ ತೆರೆದು ಬೈದನ. ಕುಡ್ಲದ ಮಿಲಾಗ್ರಿಸ್ದ ಕೈತಲು ಎಂಸಿಸಿ ಬ್ಯಾಂಕ್ ಆಫೀಸರ್ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಹಿಡಿದವರ ತೂಪತ್ತಿನ ಬಗೆಟ್ ತೆರೆದು ಬೈದುಂಡು. ಮಧ್ಯಾಹ್ನ 12 ಗಂಟೆಗೆ ಬ್ಯಾಂಕದ ಉಲಾಯಿ ಪುಗೆ ತಿಂಜಿದುಂಡು. ಬ್ಯಾಂಕ್ ಬೇಲೆಡಿತ್ತಿನಕಲು ತುರ್ತುಪ್ಪಿದಾಯ್ ಬೈದರು. ಅಗ್ನಿಶಾಮಕ ದಳ ತಕ್ಕಲು ಬತ್ತದು ಕರೆಂಟ್ ಸಂಪರ್ಕ ಕಡಿತದು ನೀರು ಪಾಡ್ದು ತೂತೆಕ್ಕಾಯಿರು ಒವ್ವೆ ಪ್ರಾಣಗು ಸಂಚಕಾರ ಅತ್ತಂಡ ಅಪಾಯ ಆತಜಿ ಪಂದು ತೆರೆದು ಬೈದಂಡು. ಕೊರೋನಾ ಬಗೆಟ್ ಸರ್ಕಾರದ ಮಾರ್ಗಸೂಚಿಯನ್ನು ಕಡ್ಡಾಯವಾದ ಪಾಲನೆ ಮಲ್ಪ ಸಾರ್ವಜನಿಕರು ಈ ಬಗೆಟ್ ದುಂಬತ್ತ ಜಾಗೃತಿ ಕ್ರಮ ದೆತ್ತನುಡು. ಮೇ 4 ಕಾಂಡೆ 6 ಗಂಟೆ ಮುಟ್ಟ ಅಗತ್ಯದ ಸೊತ್ತುಲು ಬುಡ್ದು ಬಾಕಿದ ಮಾತಾ ವಸ್ತುಲಿನ ಅಂಗಡಿಲು ಬಂದಾದಿಪ್ಪ ಸಾರ್ವಜನಿಕರ ಸಹಕಾರ ಕೊರಡುಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಕೇನೊಂದೆರ ಆರು ಶುಕ್ರವಾರ ನಮ್ಮ ಕುಡ್ಲದೊಟ್ಟುಗು ಪಾತಿರ್ದು ಭಿನ್ನೈತೊಂದೆರ. ಕೊರೋನಾ ಸೀಕ್ನ ಪತ್ತಡು ದೀಪುನ ದಿಟ್ಟಿಡು ಸೀಕ್ ದಕ್ಲಿನ ಸಂಖ್ಯೆ ಏರಂದೆ ಕಮ್ಮಿ ಆ ಒಂದು ಪೋಪುನಂಚ ಮಲ್ಪೆರೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬೇತೆ ಬೇತೆ ಕ್ರಮ ದೆತ್ತುಂಡು. ರಾಜ್ಯ ಸರ್ಕಾರದ ಆದೇಶದಂಚ ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಕಾರ್ಯಗೊಜ್ಜೈತಿರು ಸಾರ್ವಜನಿಕರೆಡ ಕೊರೋನಾ ಬಗೆಟ್ ಜಾಗೃತಿ ಮೂಡಾಯಿರು. ಕೊರೋನಾ ಕರ್ಫ್ಯೂದ ಪೊರ್ತುಡು ಜನಕುಲು ದೆತ್ತನೊಡಾಯಿನ ದುಂಬತ್ತ ಜಾಗೃತಿ ಕ್ರಮೋಲಿನ ಬಗೆಟ್ ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ನಮ್ಮ ಕುಡ್ಲದೊಟ್ಟುಗು ಪಾತಿರಿಯರು. ಏಪ್ರಿಲ್ 21 ಮೇ 4 ಕಾಂಡೆ 6 ಗಂಟೆ ಮುಟ್ಟ ಜನಕುಲೆಗ್ ಅಗತ್ಯ ಇಪ್ಪುನ ಸೊತ್ತುಲು ಬುಡ್ದು ಬಾಕಿದ ಮಾತ ಬಂದಾದಿಪುವ
ಸರ್ಕಾರ ಕೋರ್ನ ಕೊರೋನಾ ಮಾರ್ಗಸೂಚಿಲಡಿ ಎಂಚಿನ ಮಾತ ಉಂಡ ಅವೆನ ಎಂಕುಲು ಕಡ್ಡಾಯವಾದ ಪಾಲನೆ ಮಲ್ಪುವ ಜನಕುಲಿನ ಸಾಕಾರ ಬೋಡುಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ನಮ್ಮ ಕುಡ್ಲ ಚಾನಲ್ ಸಾರ್ವಜನಿಕರಿಗೆ ಭಿನ್ನಾಯ್ತೊಂಡರು. 21/4/2021 ರಾತ್ರಿ 9 ಗಂಟೆಯಿಂದ ಮೇ 4ನೇ ತಾರೀಕು ಬೆಳಗ್ಗೆ 6 ಗಂಟೆ ತನಕ ಏನು ರಾತ್ರಿ ಕರ್ಫ್ಯೂ, ವಾರಾಂತ್ಯದ ಕರ್ಫ್ಯೂ ಮತ್ತು ಪ್ರತಿದಿನದ ಮಾರ್ಗಸೂಚಿಗಳನ್ನು ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಹೊರಡಿಸಿದೆ. ಎಲ್ಲ ರೀತಿಯಾದಂಥ ಈ 21ನೇ ತಾರೀಕಿಂದ ಮೇ 4ರ ತನಕ ಅಗತ್ಯ ವಸ್ತುಗಳನ್ನು ಬಿಟ್ಟು ಬೇರೆ ಎಲ್ಲ ಅನಗತ್ಯವಾಗಿರುವಂತಹ ಸದ್ಯದ ಮಟ್ಟಿಗೆ ಅಷ್ಟೊಂದು ಎಸೆನ್ಷಿಯಲ್ ಇಲ್ಲದೆ ಇರುವಂತಹ, ಎಮರ್ಜೆನ್ಸಿ ಇಲ್ಲದೆ ಇರುವಂತಹ ಎಲ್ಲ ಸರ್ವಿಸಸ್ಗಳನ್ನು ಕೂಡ ಈ ಒಂದು 14 ದಿವಸಗಳ ಕಾಲ ರಿಸ್ಟ್ರಿಕ್ಷನ್ ಹಾಕಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಅದರೊಳಗಡೆ ಭಾಳ ಸ್ಪಷ್ಟವಾಗಿ ಕೊಟ್ಟಿರುವಂತಹ ಇದರೊಳಗಡೆ ಅಂತ ಹೇಳಂದರೆ ಹಾಲು, ಡೈರಿ ಪ್ರಾಡಕ್ಟ್ಸು, ಗ್ರಾಸರಿ, ಆಹಾರ ಪದಾರ್ಥಗಳು, ತರಕಾರಿ, ಹಣ್ಣು ಹಂಪಲುಗಳು, ಮೆಡಿಕಲ್ ಶಾಪ್ಸ್ಗಳು, ಹಾಸ್ಪಿಟಲ್ಸು, ಬೇರೆ ಇದಕ್ಕೆ ಸಂಬಂಧಪಟ್ಟದ್ದನ್ನು ಬಿಟ್ಟು ಉಳಿದಿರುವಂತಹ ಎಲ್ಲ ದಿನಸಿ ಆಗಿರ್ಬೋದು, ಬೇರೆ ಎಲ್ಲ ಪಡಿತರ ಅಂಗಡಿಗಳು, PDS ಶಾಪ್ಸ್ಗಳಾಗಿರ್ಬೋದು, ಇವನ್ನೆಲ್ಲವನ್ನು ಬಿಟ್ಟು ಉಳಿದಿರುವಂತಹ ಎಲ್ಲ ಶಾಪ್ಸ್ಗಳು ಕೂಡ ಕ್ಲೋಸ್ ಆಗಬೇಕು ಅಂತ. ಅದರಲ್ಲೂ ಎಸ್ಪೆಷಲಿ ಜ್ಯುವೆಲ್ರಿ ಶಾಪ್ಸ್ಗಳಾಗಿರ್ಬೋದು, ಬಟ್ಟೆ ಅಂಗಡಿಗಳಾಗಿರ್ಬೋದು, ಫುಟ್ವೇರ್ ಅಂಗಡಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅದನ್ನು ಕ್ಲೋಸ್ ಮಾಡಿಕೊಂಡು ಮೇ 4ರ ಬೆಳಿಗ್ಗೆ 6 ಗಂಟೆ ತನಕ ಕೂಡ ಎಲ್ಲವೂ ಕ್ಲೋಸ್ ಇರಬೇಕಾಗಿರುತ್ತೆ. ನೈಟಲ್ಲಿ ಎಲ್ಲ ಮೂಮೆಂಟ್ಸ್ಗಳು ಸ್ಟಾಪ್ ಆಗಬೇಕಾಗಿರುತ್ತೆ. ಅಗತ್ಯ ಇದ್ದರೆ ಮಾತ್ರ ಜನ ಹೊರಗಡೆ ಓಡಾಡಬೇಕಾಗತ್ತೆ. ವೀಕೆಂಡಲ್ಲಿ ಇರುವಂಥ ಕರ್ಫ್ಯೂ ಒಳಗಡೆ ಇನ್ನೂ ಅಡಿಷ್ನಲ್ ಆಗಿರುವಂತಹ ಇದರೊಳಗಡೆ ಇರುತ್ತೆ. ಬೆಳಿಗ್ಗೆ 6ರಿಂದ 10 ಗಂಟೆ ತನಕ ಮಾತ್ರ ಎಸೆನ್ಷಿಯಲ್ ಐಟಮ್ಸ್ಗಳು ಸಿಗುತ್ತೆ. ಬೇರೆ ಟೈಮಲ್ಲಿ ಜನಗಳು ಅನಗತ್ಯವಾಗಿ ಓಡಾಡುವಂಥದ್ದನ್ನು ಬಿಟ್ಟು ಅವರವರ ಮನೆಯಲ್ಲೇ ಇಟ್ಕೊಂಡು ಕೋವಿಡ್ನ 2ನೇ ಅಲೆಯನ್ನು ತಡೆಯೋದಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಬೇಕಾಗಿರುತ್ತೆ. ಭಾಳಷ್ಟು ಕಡೆಗಳಲ್ಲಿ ಗೂಡ್ಸ್ ವೆಹಿಕಲ್ಸ್ಗಳ ಮೂವ್ಮೆಂಟ್ ಆಗಿರ್ಬೋದು, ಇಂಡಸ್ಟ್ರಿಯ ಮೂವ್ಮೆಂಟ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಈ ಒಂದು 13-14 ದಿವಸಗಳಲ್ಲಿ ವೀಕೆಂಡ್ ಕರ್ಫ್ಯೂಯನ್ನು ಬಿಟ್ಟು ಬೇರೆ ದಿವಸಗಳಲ್ಲಿ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಅವಕಾಶ ಇದೆ. ಕನ್ಸ್ಟ್ರಕ್ಷನ್ಗೆ ಬೇಕಾಗಿರುವಂಥ ಮಟೀರಿಯಲ್ಸ್ಗಳು ಸಿಗುವಂಥದ್ದು ಮತ್ತು ಆಟೋಮೊಬೈಲ್ಗೆ ರಿಪೇರಿಗೆ ಸಂಬಂಧಪಟ್ಟಾಗಿ ಗ್ಯಾರೇಜ್ ಆಗಿರ್ಬೋದು, ಪಂಚರ್ ಶಾಪ್ಸ್ಗಳಾಗಿರ್ಬೋದು, ಅವೆಲ್ಲ ಮಾಡೋದಕ್ಕೆ ಅವಕಾಶ ಇದೆ. ಬೇರೆ ಇದನ್ನು ಏನು ಹೋಟೆಲ್ಸ್ಗಳಾಗಿರ್ಬೋದು, ವೈನ್ ಶಾಪ್ಸು, ಬಾರ್ಸ್ಗಳಲ್ಲಿ ಬರೀ ಪಾರ್ಸೆಲ್ಸ್ಗಳನ್ನು ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಕೂತ್ಕೊಂಡು ಇದರೊಳಗಡೆ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾವುದೇ ಹೋಟೆಲ್ಸ್ಗಳಲ್ಲಿ ಅವರು ಪಾರ್ಸೆಲ್ಸನ್ನು ಕೊಡ್ಬೋದು, ಆದರೆ ಅಲ್ಲಿ ಒಳಗಡೆ ಬಿಟ್ಕೊಳೋದಕ್ಕೆ ಅದಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ಭಾಳಷ್ಟು ಇದರೊಳಗಡೆ ಒಂದು ಡೈರೆಕ್ಷನ್ಸ್ಗಳನ್ನು ಕೊಟ್ಟಿರೋದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ, ಸರ್ಕ್ಯುಲರು ಭಾಳ ಎಕ್ಸಾಸ್ಟಿವ್ ಆಗಿ ಭಾಳ ಡಿಟೇಲ್ ಆಗಿ ಇದರೊಳಗಡೆ ಇದೆ. ಸ್ವಲ್ಪ ಜನಕ್ಕೆ ಕೆಲವೊಂದು ಗೊಂದಲಗಳು ಉಂಟಾಗಿರೋದು ಹೌದು, ಅದನ್ನು ಕಾಲಕ್ಕೆ ನಾವು ಇದನ್ನು ಮಾಡ್ತಾಯಿದ್ವಿ. ಪೊಲೀಸ್ ಇಲಾಖೆ, ಮಹಾನಗರ ಪಾಲಿಕೆ ಆಗಿರ್ಬೋದು, ಮಂಗಳೂರು ಮಹಾನಗರ ಪಾಲಿಕೆ ಆಗಿರ್ಬೋದು, ಅರ್ಬನ್ ಲೋಕಲ್ ಬಾಡೀಸ್ಗಳಾಗಿರ್ಬೋದು, ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೆಲ್ಲರೂ ಕೂಡ ತಂಡ ಇದರೊಳಗಡೆ ಮಾಡಿಕೊಂಡು ಆದಷ್ಟು ಸರ್ಕಾರದ ನಿಯಮಾವಳಿಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಈ ಒಂದು ಏನು ಸೆಕೆಂಡ್ ವೇವ್ನ ಬ್ರೇಕ್ ಮಾಡೋದಕ್ಕೆ ಮಾಡ್ತಾ ಇರುವಂಥ ಪ್ರಯತ್ನಗಳು. ದಕ್ಷಿಣ ಕನ್ನಡ ಜಿಲ್ಲೆಯೊಳಗಡೆ ಮಂದಿರ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಚರ್ಚ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ 21ನೇ ತಾರೀಕಿಂದ ಮೇ 4ರ ತನಕ ಸಾರ್ವಜನಿಕ ಪ್ರವೇಶಕ್ಕೆ ಒಂದು ಪ್ರೊಹಿಬಿಷನ್ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಧಾರ್ಮಿಕ ಆಚರಣೆಗಳು, ಅದು ದೇವಸ್ಥಾನ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಒಳಗಡೆ ಇರೋರು ಅವರ ಒಂದು ಸಂಬಂಧಪಟ್ಟ ಅರ್ಚಕರಾಗಿರ್ಬೋದು, ಮೌಲ್ವಿಗಳಾಗಿರ್ಬೋದು ಅಥವಾ ಫಾದರ್ಸ್ಗಳಾಗಿರ್ಬೋದು, ಒಳಗಡೆ ಅವರ ರೆಗ್ಯುಲರ್ ಸಂಪ್ರದಾಯಗಳನ್ನು ಮಾಡ್ಕೊಳೋದಕ್ಕೆ ಅವಕಾಶ ಇರುತ್ತೆ. ಸಾರ್ವಜನಿಕರಿಗೆ ಭೇಟಿ ಮಾಡೋದಕ್ಕೆ ಅವಕಾಶ ಇರಲ್ಲ. ಯಾವುದೇ ಕಾರಣಕ್ಕೂ ಕೂಡ ಈ ಮಂದಿರಗಳನ್ನು, ಮಸೀದಿಗಳನ್ನು, ಚರ್ಚ್ಗಳನ್ನು ಸಾರ್ವಜನಿಕಕ್ಕೆ ಪ್ರವೇಶಕ್ಕೆ ಅಲೋ ಮಾಡಿಕೊಡದೆ ಆದಷ್ಟು ಏನು ಪಬ್ಲಿಕ್ ಕಾಂಗ್ರಿಗೇಷನ್ ಆಗುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು. ಕರ್ನಾಟಕ ಬ್ಯಾಂಕ್ ಕುಡ್ಲಾ ಕುಡಿಯಲ್ ಬೈಲ್ದ ಸಭಾಂಗಣಡು ಶುಕ್ರವಾರ ಕೊರೋನಾ ಇಂಜೆಕ್ಷನ್ 2ನೇ ಡೋಸ್ ಕುರ್ಪನ ಕಾರ್ಯಕ್ರಮ ನಡೆತಂಡ. ಬ್ಯಾಂಕ್ದ ಚೇರ್ಮನ್ ಪೊಳಲಿ ಜಯರಾಮ ಭಟ್ರು, ಆಡಳಿತ ನಿರ್ದೇಶಕರು ಬೊಕ್ಕ ಸಿಇಒ ಮಹಾಬಲೇಶ್ವರ MS ಪಾಲ್ಗೊಂಡಿರ. ಕರ್ನಾಟಕ ಬ್ಯಾಂಕ್ ಬೊಕ್ಕ ಬ್ಯಾಂಕರ್ಸ್ ಕ್ಲಬ್ದ ಒಟ್ಟು ಸೇರಿಗೆಡು ಶುಕ್ರವಾರ ಕುಡ್ಡದ ಕುಡಿಯಾಲ್ ಬೈಲ್ ಕರ್ನಾಟಕ ಬ್ಯಾಂಕ್ ಸಭಾಂಗಣಡು ಕರ್ನಾಟಕ ಬ್ಯಾಂಕ್ ಬೇಲೆದಕ್ಲಿಗ್ ಬೊಕ್ಕ ಅಕ್ಲಿನ ಇಲ್ಲದಕ್ಲಿಗ್ ಕೊರೋನಾ ಲಸಿಕೆ 2ನೇ ಡೋಸ್ ಕುರ್ಪನ ಕಾರ್ಯಕ್ರಮ ಅಟ್ಟನೆ ಆದಿತ್ತಂಡು. ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರ ಬೊಕ್ಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹಾಬಲೇಶ್ವರ MS ಪಾತೆರ್ದು ಕೊರೋನಾ ಇಂಜೆಕ್ಷನ್ ದೆತೊನ್ನ ಕಾರ್ಯಕ್ರಮಟ್ಟು ಬ್ಯಾಂಕ್ದ ಸರ್ವೆರ್ಲ ಪಾಲ ದೆತನವು ಸಂತೋಷದ ಇಸೆಯ 18 ವರ್ಷ ಪ್ರಾಯ ಕಡತನ ಮಾತೆರ್ಲ ಕೊರೋನಾ ಲಸಿಕೆ ದೆತೊನ್ನಂಚ ಇದನ್ನು ಒದಗಾವನುಂಡು ಮಾತಾ ಬ್ಯಾಂಕಿಂಗ್ ಕೆಲಸದಕಲು ಗಿರಾಕಿಲು ಇಂಜೆಕ್ಷನ್ ಕೊರಪಾವನುಡು ಬ್ಯಾಂಕಿಂಗ್ ಕ್ಲಬ್ ಈ ಕಾರ್ಯಡು ಕೈಸೇರ್ನಡು ಕೋವಿಡ್ ಪ್ರೋಟೋಕಾಲ್ ಒಬ್ಸರ್ವ್ ಮಲ್ತೊಂದುಲ್ಲ ಅಂದು ಬಂಡೇರು.
This COVID-19 chain is broken. So break the chain, that is the concept. You have responded positively, and from May 1st onwards, Government of India has already announced that this vaccination is available for all the people of the age of above 18 years. So we will continue to organize this type of camps, not only for the benefit of our employees, but all the banking employees, their family members. If required, we can also extend it to the customers also. So that is the intention that we have. ಕರ್ನಾಟಕ ಬ್ಯಾಂಕ್ ಚೇರ್ಮನ್ ಜಯರಾಮ್ ಭಟ್ ಪಾತಿರ್ದು ಕರ್ನಾಟಕ ಬ್ಯಾಂಕ್ ಕರ್ತವ್ಯ ಡೊಪ್ಪುನಕಲು ಸುರೂತ ಕೊರೋನಾ ಲಸಿಕೆ ಎದ್ದು ತುಂದಿರು ಕರ್ನಾಟಕ ಬ್ಯಾಂಕ್ ಒಂದು ಮಲ್ಲ ಕಾರ್ಯ ಸರ್ವೇರೆಗಳ ಎಡ್ಡೆಪ್ಪು ಬಯಕವೆಂದು ಪಂಡಿರು. Bankers Club and Karnataka Bank both put together are going to have this program, and many of our colleagues as well as colleagues from other banks and their spouses, they are going to be benefited, and such movements let Karnataka Bank do further. And as he said, it is a great movement, and it is we are helping the cause of Modi, this Tika Utsav, and definitely I think with this we will drive away the COVID at all levels. ಕರ್ನಾಟಕ ಬ್ಯಾಂಕ್ ಅಧಿಕಾರಿ ಬಾಲಸುಬ್ರಹ್ಮಣ್ಯಂ ಪಾತಿರ್ದು ಕೊರೋನಾ ಲಸಿಕೆದ ಮಹತ್ವನು ಮಾತಿರ್ಲ ತೆರಿಯನಡು ಸಾರ್ವಜನಿಕರ್ಲ ಈ ಬಗ್ಗೆ ಜಾಗೃತಿ ಆವಡೊಂದು ಪಡ್ಡೆರು. Having vaccinated is very, very important for all of us, as also for all the family members also. Independent bank wise also it is being conducted. This is under the aegis of Bankers Club we have conducted. Please do convey this message of vaccination to all the people concerned, and further from 1st of May onwards also above 18 age all the general public as also our staff members will be eligible for the vaccination. ವಿಜಯಕುಮಾರ್ ಚಂದ್ರಪ್ರಭಾ ಪ್ರವೀಣ್ ಬುಕ್ಕರ್ ರಾಜ್ ಪಾಲ್ಗೊಂಡಿರು. ಮೆಡಿಕಲ್ ವಿಭಾಗದಕ್ಕೂ ಕೊರೋನಾ ಲಸಿಕೆ 2ನೇ ಡೋಸನ್ನು ಕರ್ನಾಟಕ ಬ್ಯಾಂಕ್ಗೆ ಕೈಬಗೆತ್ತಿರು. ಮಹಾಬಲೇಶ್ವರ ಎಂಎಸ್ ಬುಕ್ಕ ಅರಿನ ಬುಡದಿ ಕೊರೋನಾ ಲಸಿಕೆ ಎದ್ದು ತಂದು ಇಂಜೆಕ್ಷನ್ ದೆತುನ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು. ಮುರ್ಕೊಲೆಗೂ ಚಿತ್ರಹಿಂಸೆ ಕೊರ್ಪುನ ಹಾಳು ಬುದ್ಧಿದ ಕಣಿಕರ ದಾಂತಿನ ಕೆಲವು ಜನ ಒಪ್ಪುನ ಬಗೆಟ್ ಅಲ್ಪೊಡ್ದು ಮುಲ್ಪಡ್ದು ಒರೊರ ವರದಿ ಆಪುಂಡು. ಇತ್ತೆತ್ತೆ ಸಾಮಾಜಿಕ ಜಾಲತಾಣಲಿಡು ಬೇಗ ಸುದ್ದಿ ಆಪುಂಡು. ನಾಯಿನು ಬೈಕ್ಗೆ ಕಟ್ಟದು ಮಾರ್ಗದ ಉದ್ದೋಗ್ಲಾ ಒಯ್ತೊಂದು ಪೋಪಿನ ಬೇಜಾರದ ಸಂಗತಿ ಸುರತ್ಕಲ್ ಎನ್ಐಟಿಗೆ ಕೈತಲ್ ನಡೆತದನ. ಈ ಬಗೆಟ್ ಸಾಮಾಜಿಕ ಜಾಲತಾಣಲಿಡು ಸುದ್ದಿಯಾದ ಸಾರ್ವಜನಿಕರ ಏವ್ರೊಡ್ದವರ ಪೊಲೀಸ್ ತನಿಖೆ ಮಲ್ತದು ಕೊಪ್ಪಳ ಮೂಲದ ಒರಿಯನು ಪತ್ತದಿರ. ಬೈಕ್ ದ ಪಿರಾವುಗೂ ನಾಯಿನು ಕಟ್ಟಿದು ಕನಿಕರ ದಾಂತಿನ ಈರ್ವೇರು ಬೈಕ್ ಬಿಡ್ದು ಆ ಬೈಕ್ ಮಾರ್ಗದ ಉದ್ದೋಗ್ಲ ನಾಯಿನು ಒಯ್ತೊಂದು ಪೋಯಿನ ಭಾರಿ ಬೇಜಾರದ ಸಂಗತಿ ಸುರತ್ಕಲ್ ಎನ್ಐಟಿಕೆ ಕೈತಲು ನಡೆತದು. ಈ ಬಗೆಟ್ ವಿಡಿಯೋ ದೃಶ್ಯ ಸಾಮಾಜಿಕ ಜಾಲತಾಣಡು ಸುದ್ದಿ ಆತದು. ಏಪ್ರಿಲ್ 15ಕ್ಕೆ ನಡೆತನ ಈ ಸಂಗತಿ ಬಗೆಟ್ ಸಾಮಾಜಿಕ ಕಾರ್ಯಕರ್ತರು ಸುರತ್ಕಲ್ ಪೊಲೀಸರಿಗೆ ದೂರು ಕೊಡ್ತಿದ್ದರು. ಡಿಸಿಪಿ ಹರಿರಾಮ್ ಶಂಕರ್ ಈ ಬಗೆಟ್ ತನಿಖೆ ನಡೆಪಾಯರೆ ಪೊಲೀಸರಿಗೆ ಸೂಚನೆ ಕೊಡ್ತಿದ್ದರು. ತನಿಖೆ ನಡೆಪಾಯಿನ ಪೊಲೀಸರು ಕೊಪ್ಪಳ ಮೂಲದ ಆರೋಪಿ ವರಿಯನ್ನು ಪತ್ತದಿರಂದು ತೆರೆದು ಬೈದರು. ನಾಯಿಗೆ ಹಿಂಸೆ ಕೊರೆದು ಖುಷಿ ಪಡೆಯಪ್ಪನ ಕಿಡಿಗೇಡಿಲನ್ನ ಮಿತ್ತು ಸಾಮಾಜಿಕ ಜಾಲತಾಣಗಳು ಸಾರ್ವಜನಿಕರು ಭಾರಿಯವರ ತೋಜಾದಿರು. ನರಮಾನ್ಯನಂಚ ಪಾತೆರಂದಿನ ಪಶುಕ್ಲಿಗೂ ಈ ರೀತಿ ಹಿಂಸೆ ಕೊರಪನಕ್ಲಿಗೂ ಶಿಕ್ಷೆ ಅವಡು. ನಾಯಿನ ಬೈಕ್ ಒಯ್ತೊಂದು ಪೋಯಿನ ಈರ್ವೇರೆಲ್ಲ ಬಂಧನ ಮಲ್ಪೊಡೊಂದು ಸಾಮಾಜಿಕ ಜಾಲತಾಣಗಳು ಒತ್ತಾಯ ಮಾಡಿದರು. ಇತ್ತೆ ಕೊಡೋರೈನಿತ ಮಲ್ಲ ಸುದ್ದಿಲೋ.
ಕುಡ್ಲಾ ಪಡೀಲ್ದಾರಣ್ಯ ಭವನಡು ಕಾಡು ಇಲಾಖೆದ ಮಂತ್ರಿ ಎರಡ್ದು ಸಭೆ ಕೊರೋನಾ ಸೀಕನ್ನು ನಿಯಂತ್ರಣ ಮಲ್ಪನಿಟ್ಟು ರಾಜ್ಯ ಸರ್ಕಾರ ಸೋತುದುಜಿ ಸುದ್ದಿ ಮಾಧ್ಯಮದ ಕ್ಲಡ ಪಾತಿರ್ನ ಅರವಿಂದ ಲಿಂಬಾವಳಿ. ಬೊಂಬೈದ ವಿರಾರ್ ವಿಜಯ ವಲ್ಲಭ್ ಕೋವಿಡ್-19 ಆಸ್ಪತ್ರೆಡ್ ಅಗ್ನಿ ಅವಘಡ ಐಸಿಯುಡಿತ್ತಿನ 13 ಜನ ಜೀವಪ್ಪ ಪೊತ್ತುದು ಪೋಯಿನ ಬೇಚಾರದ ಸಂಗತಿ. ಶುಕ್ರವಾರ ರಾತ್ರಿ ಒರ್ಮೆಡ್ದು ಸೋಮವಾರ ಕಾಂಡೆ 5 ಗಂಟೆ ಮುಟ್ಟ ವಾರದ ಅಖೇರಿದ ಕರ್ಫ್ಯೂ ಸಾರ್ವಜನಿಕರಿನ ಸಹಕಾರ ಅಗತ್ಯ. ನಮ್ಮ ಗುಡ್ಡದೊಟ್ಟಿಗೂ ಪಾತಿರ್ದು ಸಾರ್ವಜನಿಕರಿಗೆ ಭಿನ್ನೋಯ್ತನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ. ಕರ್ನಾಟಕ ಬ್ಯಾಂಕ್ ಕುಡ್ಲಾ ಕೊಡಿಯಲ್ ಬೈಲ್ ಬ್ಯಾಂಕರ್ಸ್ ಕ್ಲಬ್ದ ಜೊತೆ ಸೇರಿಗೆಡು ಕೊರೋನಾ ಲಸಿಕೆ ಎರಡನೇ ಡೋಸ್ ಕೊರ್ಪುನ ಕಾರ್ಯಕ್ರಮ. ಕರ್ನಾಟಕ ಬ್ಯಾಂಕ್ದ ಸರ್ವೇರ್ಲ ಪಾಲ್ದೆತ್ತನ್ನೋ ಸಂತೋಷದ ಸಂಗತಿ. ಮಹಾಬಲೇಶ್ವರ ಎಂಎಸ್ ಇಡೆಗ್ ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನ ಇಲ್ಲಿ ಈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲು.